ವೀಕ್ಷಕರ ನಮಸ್ಕಾರ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈಗ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದನ್ನ ಪ್ರತ್ಯೇಕವಾಗಿ ಬಿಡಿಸಿ ಹೇಳಬೇಕಾಗಿರುವಂತಹ ಅವಶ್ಯಕತೆಗಳಿಲ್ಲ. ಕೊರೋನಾ ಎನ್ನುವಂತಹ ಮಹಾಮಾರಿ ಯಾವ ರೀತಿ ನಮ್ಮನ್ನ ಕಂಗಾಲು ಮಾಡಿದೆ, ಇಡೀ ವಿಶ್ವವೇ ಹೇಗೆ ತಲ್ಲಣಗೊಂಡಿದೆ ಅನ್ನುವಂತಹ ವಿಚಾರಗಳು ಕೂಡ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರಗಳು. ಅಂದ್ರೆ ಯಾವಾಗ ಈ ಒಂದು ಕೋವಿಡ್-19 ಎನ್ನುವಂತಹ ಮಹಾಮಾರಿಯ ವಿಚಾರ ಆರಂಭ ಆಯಿತು, ಆವತ್ತಿನಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಗಳ ಬಗ್ಗೆ ಕೂಡ ಸಾಕಷ್ಟು ಮಾತುಕತೆಗಳು ನಡೆಯಿತು. ಅದರ ಜೊತೆಗೆ ಈ ಒಂದು ಸೋಂಕು ನಮ್ಮನ್ನ ತಟ್ಟದ ಹಾಗೆ ಯಾವ ರೀತಿ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬಹುದು ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕೇಳಿ ಬಂದಂತಹ ವಿಚಾರ ಅಂತ ಹೇಳಿದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯ ಬಗ್ಗೆ, ಅಂದ್ರೆ ಇಮ್ಯುನಿಟಿ ಅನ್ನುವಂತಹ ಒಂದು ವಿಚಾರ ಏನಿದೆ ಅದು ಈ ಒಂದು ಸೋಂಕಿನ ವಿರುದ್ಧ ನಮಗೆ ಬಹಳ ದೊಡ್ಡ ಅಸ್ತ್ರವಾಗುತ್ತೆ. ಇಮ್ಯುನಿಟಿ ಸ್ಟ್ರಾಂಗ್ ಇದ್ರೆ ನಾವು ಈ ಒಂದು ಸೋಂಕಿಗೆ ತುತ್ತಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಎನ್ನುವಂತಹ ವಿಚಾರಗಳು ಅನೇಕ ಅಧ್ಯಯನಗಳಿಂದ ಕೂಡ ದೃಢಪಟ್ಟಿತು. ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಚಾರಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಹಾಗಿದ್ರೆ ಒಂದು ಕೊರೋನಾ ಸೋಂಕನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಜೊತೆಗೆ ಒಂದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಆಯುರ್ವೇದ ಪದ್ಧತಿಯ ಪಾತ್ರ ಏನು, ಆಯುರ್ವೇದ ಪದ್ಧತಿಯಲ್ಲಿ ಯಾವ ರೀತಿ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬಹುದು, ಜೊತೆಗೆ ಈ ಒಂದು ಕೊರೋನಾ ಎನ್ನುವಂತಹ ಸೋಂಕಿನಿಂದ ಹೇಗೆ ಪಾರಾಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಸಂಚಿಕೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳೋದಿಕ್ಕೆ, ನಮ್ಮಲ್ಲಿರುವಂತಹ ಸಂಶಯಗಳನ್ನು ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಕಾಯ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಕೆ ರವೀಂದ್ರ ಭಟ್ ಅವರು ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡಬೇಕು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದೇವೆ ಸರ್, ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು, ಯಾವ ರೀತಿ ಬದಲಾಗಿ ಹೋಗಿದೆ ಅನ್ನುವಂತಹ ವಿಚಾರಗಳು. ಸೊ ಕೊರೋನಾ ಸೋಂಕನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಗಳು ಈಗ ಕೇಳಿ ಬರ್ತಾ ಇದೆ. ಜೊತೆಗೆ ಆಯುರ್ವೇದ ಚಿಕಿತ್ಸೆ ಪದ್ಧತಿಯ ಬಗ್ಗೆ ಕೂಡ ಅನೇಕ ನಿರೀಕ್ಷೆಗಳಿದೆ, ನಂಬಿಕೆಗಳಿದೆ ಅನ್ನುವಂತಹ ವಿಚಾರಗಳು. ಸೊ ಕೊರೋನಾ ಸೋಂಕನ್ನ ತಡೆಗಟ್ಟುವಲ್ಲಿ ಮತ್ತು ಚಿಕಿತ್ಸೆಯಲ್ಲಿ ಆಯುರ್ವೇದ ಪದ್ಧತಿಯ ಪಾತ್ರ ಏನು ಅನ್ನುವಂಥದ್ದು? ಮೊದಲಿಗೆ ಆಯುರ್ವೇದ ಪದ್ಧತಿಯಲ್ಲಿ ನಾವು ಪ್ರಮುಖವಾಗಿ ಹೇಳುವುದೇ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಆತುರಸ್ಯ ವಿಕಾರ ಪ್ರಶಮನ ಅಂತ. ಅದರ ಅರ್ಥ ಏನಂದ್ರೆ ಆರೋಗ್ಯವಂತನಾಗಿರುವವನದ್ದು ಆರೋಗ್ಯವನ್ನು ರಕ್ಷಣೆ ಮಾಡುವುದು. ಎರಡನೇದ್ದು ಯಾರು ರೋಗಿ ಇದ್ದಾನೆ ಅವರ ರೋಗವನ್ನು ಗುಣಪಡಿಸುವುದು. ಹಾಗೆ ಎರಡು ವಿಚಾರಗಳನ್ನು ಆಯುರ್ವೇದ ಪ್ರಮುಖವಾಗಿ ಹೇಳ್ತದೆ. ಹಾಗೆ ಇಲ್ಲಿ ಕೊರೋನಾ ಸೋಂಕಿನ ಇದರಲ್ಲಿ ಸಂದರ್ಭದಲ್ಲಿ ಎರಡನೆಯ ವಿಚಾರ ಏನಿದೆ, ರೋಗದ ಚಿಕಿತ್ಸೆ ಅಂತ ಹೇಳೋದು, ಅದನ್ನು ನಾವು ಆದಷ್ಟು ಈಗ ಆಯುರ್ವೇದದ ದೃಷ್ಟಿಯಲ್ಲಿ ಹೇಳುವಾಗ ಸ್ವಲ್ಪ ನಿಧಾನ ಮಾಡೋದು ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ಜನರು ಸ್ವಲ್ಪ ಭಯಭೀತಿ ಆಗಿದ್ದಾರೆ. ಹಾಗೆ ಅವರ ಇದರಲ್ಲಿ ಏನು ಚಿಕಿತ್ಸೆ ಇದೆ, ಬೇರೆ ಚಿಕಿತ್ಸೆ ಇದೆಯಾ, ಬೇರೆ ವೈದ್ಯಕೀಯ ಶಾಸ್ತ್ರಗಳಲ್ಲಿ ಇದೆಯಾ ಅಂತ ಅವರು ಸಹ ನೋಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಆಗಲಿ ಅಥವಾ ಆಯುಷ್ ಇಲಾಖೆ ಆಗಲಿ ಅವರು ಈ ನಿಟ್ಟಿನಲ್ಲಿ ಅನೇಕ ಪ್ರಯೋಗಗಳನ್ನು ನಡೆಸ್ತಾ ಇದ್ದಾರೆ. ಹೇಗೆ ಅಲೋಪತಿಯಲ್ಲಿ ವ್ಯಾಕ್ಸಿನ್ ಕಂಡುಹಿಡಿಲಿಕ್ಕೆ ಅಂತ ಹೇಳುವ ಇದರಲ್ಲಿ ಪ್ರಯೋಗಗಳಾಗ್ತಾ ಇದೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಈ ಸೆಂಟ್ರಲ್ ಗವರ್ಮೆಂಟಿನ ಆಯುಷ್ ಆಸ್ಪತ್ರೆಗಳಾಗಲಿ ಅಥವಾ ಕಾಲೇಜ್ ಹಾಸ್ಪಿಟಲ್ಗಳಲ್ಲಿ ಇಂಥ ಪ್ರಯೋಗಗಳು ನಡೀಲಿಕ್ಕೆ ಶುರುವಾಗಿದೆ. ಎಲ್ಲಿವರೆಗೆ ಅವರು ಒಂದು ನಿಖರವಾದ ಮಾಹಿತಿ ನಮಗೆ ಕೊಡುವುದಿಲ್ಲ, ಅಲ್ಲಿವರೆಗೆ ನಾವು ಈಗ ಚಿಕಿತ್ಸಾ ಕ್ರಮಗಳು ಇದ್ರೂ ಸಹ ಅದನ್ನು ದೃಢವಾಗಿ ಹೇಳಿದ್ರೆ, ಈಗ ವೈದ್ಯರೇ ಹೇಳಿದ್ರೆ ಜನರು ಬೇಗ ನಂಬ್ತಾರೆ. ಅಂತ ಸ್ಥಿತಿಯಲ್ಲಿ ನಾವು ತಪ್ಪು ದಾರಿಗೆ ಹೇಳಿದಾಗ ಆಗ್ತದೆ. ಹಾಗೆ ಅಲ್ಲಿವರೆಗೆ ನಾವು ಚಿಕಿತ್ಸೆಯ ಕ್ರಮಗಳ ಬಗ್ಗೆ ಕಾಯೋದು ಒಳಿತು ಅಂತ ನನ್ನ ಅಭಿಪ್ರಾಯ. ನಾವು ಏನಿದ್ರು ಅದನ್ನು ತಡೆಗಟ್ಟುವ ವಿಧಾನಗಳ ಬಗ್ಗೆ, ದೇಹದಲ್ಲಿ ಏನು ವ್ಯವಸ್ಥೆ ಇದೆ ಅದರ ಬಗ್ಗೆ ವಿಚಾರ ಮಾಡೋದು ಒಳ್ಳೆಯದು. ಎಸ್ ಖಂಡಿತ. ಅದೇ ಅಂದ್ರೆ ಸೋಂಕನ್ನು ತಡೆಗಟ್ಟುವಲ್ಲಿ ಆಯುರ್ವೇದ ಪದ್ಧತಿಯ ಪಾತ್ರ ಏನು ಅನ್ನುವಂಥದ್ದು ಈಗ. ಹೌದು ನೋಡಿ, ದೇಹದಲ್ಲಿ ರೋಗ ಬರದಂತೆ ಇದು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಈಗ ಮಾಡರ್ನ್ ಅಲ್ಲಿ ಇಮ್ಯುನಿಟಿ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಇದಕ್ಕೆ ನಾವು ವ್ಯಾಧಿ ಕ್ಷಮತ್ವ ಅಂತ ಹೇಳುವ ಒಂದು ಸಂಸ್ಕೃತ ಶಬ್ದವನ್ನು ಉಪಯೋಗಿಸ್ತೇವೆ. ಹಾಗೆ ಅದಕ್ಕೆ ಬಲ ಅಂತ ಹೇಳ್ತೇವೆ. ಈಗ ನಮ್ಮಲ್ಲಿ ಬಲ ಅಂತ ಹೇಳೋದನ್ನು ಸಂಸ್ಕೃತದಲ್ಲಿ ಬಲ ಅಂತ ಹೇಳ್ತೇವೆ, ಅದು ರೋಗ ನಿರೋಧಕ ಶಕ್ತಿ. ಅಲ್ಲದೆ ಓಜಸ್ಸು ಅಂತ ಹೇಳುವ ಒಂದು ಶಬ್ದವನ್ನು ಉಪಯೋಗಿಸ್ತೇವೆ. ಇದೆಲ್ಲ ಒಂದೇ. ಈ ಆಯುರ್ವೇದದಲ್ಲಿ ಇದನ್ನು ನಾವು ಹೇಳುವಾಗ ಏನಂದ್ರೆ ಎರಡು ರೀತಿಯಲ್ಲಿ ಈ ರೋಗ ನಿರೋಧಕ ಶಕ್ತಿ ಕೆಲಸ ಮಾಡ್ತದೆ. ಒಂದು, ರೋಗ ಬಂದಂಥ ರೋಗವನ್ನು ಹೆಚ್ಚು
ತೀವ್ರತೆಗೆ ಒಳಗಾಗದಾಗೆ ನೋಡಿಕೊಳ್ಳೋದು, ಅದನ್ನು ಗುಣಪಡಿಸಲಿಕ್ಕೆ ಪ್ರಯತ್ನ ಮಾಡೋದು ಅಂಥದ್ದು. ಎರಡನೇದ್ದು ರೋಗವನ್ನು ಬರದಂತೆ ತಡೆಗಟ್ಟೋದು. ಎರಡು ಸಹ ರೋಗ ನಿರೋಧಕ ಶಕ್ತಿಯೇ ಅದರಲ್ಲಿ ಅಂಡರ್ ಬರುವಂಥ ವಿಚಾರ. ಹೇಗೆಂದರೆ ಉದಾಹರಣೆಗೆ ನಾನು ಹೇಳ್ತೇನೆ, ಈಗ ಕೊರೋನಾ ವೈರಸ್ ಅನ್ನೇ ತಗೊಳ್ಳಿ. ಅಲ್ಲಿ ಹೇಗಾಗ್ತಾ ಇದೆ ಅಂದರೆ, ಈಗ ವೈರಸ್ ಬಂದಿದೆ, ಸೋಂಕು ಉಂಟು ಅಂತ ಗೊತ್ತಾಗಿದೆ, ಲಕ್ಷಣಗಳು ಪ್ರಾರಂಭ ಆಗಿದೆ, ಜ್ವರ ಆಗಲಿ, ಕೆಮ್ಮಾಗಲಿ, ಶೀತ ಇಂಥದ್ದು ಪ್ರಾರಂಭ ಆಗಿರ್ತದೆ. ರೋಗಿಯಲ್ಲಿ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಇದ್ದರೆ ನಮ್ಮ ಪ್ರಕಾರ ಆ ರೋಗ ನಿರೋಧಕ ಶಕ್ತಿ ಅದನ್ನು ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ. ಮುಂದೆ ಹೋಗೋದಂದರೆ ಈ ಕೊರೋನಾದಲ್ಲಿ ಶ್ವಾಸಕೋಶದ ಸಮಸ್ಯೆ ಅತಿಯಾಗಿ ಕೊನೆಗೆ ಅವರನ್ನು ವೆಂಟಿಲೇಟರ್ ಅಂತ ಸಪೋರ್ಟಲ್ಲಿ ಇಡಬೇಕಾಗ್ತದೆ. ಕೆಲವೊಮ್ಮೆ ಪ್ರಾಣ ಕಳೆದುಕೊಳ್ಳುವ ಸಂಭಾವನೆ ಇರ್ತದೆ. ಹಾಗೆ ಅಂಥ ಸ್ಥಿತಿಗೆ ಹೋಗದಾಗೆ ತಡೆಯುವ ಇದನ್ನು ರೋಗ ನಿರೋಧಕ ಶಕ್ತಿಯೇ ನೋಡಿಕೊಳ್ಳುವಂಥದ್ದು. ಎರಡನೇದ್ದು ರೋಗ ಬರದಂತೆ ತಡೆಯುವಂಥದ್ದು. ಈಗ ನೀವು ಅನೇಕ ಕೊರೋನಾ ಪಾಸಿಟಿವ್ ಜನರಲ್ಲಿ ನೀವು ಕೇಳಿರ್ತೀರಿ, ಅವರಿಗೆ ರೋಗ ಲಕ್ಷಣ ಇಲ್ಲ, ಹೀಗೆ ರ್ಯಾಂಡಮ್ ಟೆಸ್ಟ್ ಅಂತ, ಹಾಗೆ ಇರುವಾಗ ಟೆಸ್ಟ್ ಮಾಡುವಾಗ ಅವ್ರಿಗೆ ಪಾಸಿಟಿವ್ ಬಂದಿದೆ ಅಂತ. ಅಂಥ ವ್ಯಕ್ತಿಗಳನ್ನು ನಾವು ಪ್ರಮುಖವಾಗಿ ವಿಚಾರ ಮಾಡಬೇಕಾದ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ ಅಂತ. ಹೀಗೆ ಎರಡೂ ರೀತಿಯಲ್ಲಿ ನಾವು ಈ ರೋಗ ನಿರೋಧಕ ಶಕ್ತಿಯನ್ನು ಡಿಫೈನ್ ಮಾಡ್ಬೋದು. ಇನ್ನು ಸೋಂಕನ್ನು ಒಂದು ತಡೆಗಟ್ಟುವಂತಹ ವಿಚಾರಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಯುರ್ವೇದ ಪದ್ಧತಿಯ ಸಿದ್ಧಾಂತ ಏನು ಅನ್ನುವಂಥದ್ದು ಸರಿ ನೋಡಿ. ಈ ರೋಗ ನಿರೋಧಕ ಶಕ್ತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಉತ್ಪತ್ತಿ ಆಗುವಂಥದ್ದು ನಮ್ಮ ದೇಹದಲ್ಲಿ. ಹಾಗೆ ಆ ವಿಚಾರದಲ್ಲಿ ಹೇಳಿದ್ದಾರೆ, ಒಂದು ಹುಟ್ಟಿನಿಂದ ರೋಗ ನಿರೋಧಕ ಶಕ್ತಿ ಬರುವಂಥದ್ದು, ಅದು ತಂದೆ ತಾಯಿಯ ನ್ಯಾಚುರಲ್ ಇದು ಹೇಗಿರ್ತದೆ, ಅಲ್ಲದೆ ಗರ್ಭಿಣಿಯ ಟೈಮಲ್ಲಿ ಅವರ ಆಕ್ಟಿವಿಟೀಸ್ ಹೊಂದಿಕೊಂಡು, ಅವರ ಆಹಾರ ವಿಹಾರ ಎಲ್ಲ ಹೊಂದಿಕೊಂಡು, ಈ ವಿಚಾರಗಳು ಹೊಂದಿಕೊಂಡು ಹುಟ್ಟಿನಿಂದ ಒಂದು ವಿಧದ ರೋಗ ನಿರೋಧಕ ಶಕ್ತಿ ಬಂದಿರ್ತದೆ ಆಲ್ರೆಡಿ, ಹೌದು ಅದೊಂದು ಇರ್ತದೆ. ಎರಡನೇದ್ದು, ಈ ರೋಗ ನಿರೋಧಕ ಶಕ್ತಿ ಅನ್ನೋದು ಭಾರಿ ಸೆನ್ಸಿಟಿವ್. ಅದು ಈ ವಾತಾವರಣದ ಏನು ವ್ಯತ್ಯಾಸಗಳಾಗ್ತದೆ, ನಾವು ಇದು ಕಾಲಕ್ಕೆ ಅನುಸರಿಸಿ ಆಗುವಂಥದ್ದು ಅಥವಾ ವಯಸ್ಸಿಗೆ ಅನುಸರಿಸಿ ಆಗುವಂಥದ್ದು, ಅದಕ್ಕೆ ಅನುಸರಿಸಿ ಈ ರೋಗ ನಿರೋಧಕ ಶಕ್ತಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಮಧ್ಯೆ ಈಗ ಯಂಗ್ ಇರುವಂಥವ್ರು, ಒಂದು 20 to 30 ಏಜಲ್ಲಿರುವವರಿಗೆ ಒಳ್ಳೆ ರೋಗ ನಿರೋಧಕ ಶಕ್ತಿ ಇರ್ತದೆ. ಹಾಗೆ ವಯಸ್ಕರಾದಾಗ ಅದು ಕಡಿಮೆ ಆಗ್ತದೆ. ಅದೇ ರೀತಿ ನಾವು ಹೇಳುವಾಗೆ ಋತುಗಳ ಅನುಸರಿಸಿ ಹೇಳುವಾಗ ಬಲ ಜಾಸ್ತಿ ಅಂತ, ಹೇಮಂತ ಋತು ಅಂತ, ಚಳಿಗಾಲ, ನಾವೇನು ಅಕ್ಟೋಬರ್ ಇಲ್ಲಿ ಅಷ್ಟು ಇರೋದಿಲ್ಲ, ಆದರೂ ಅಕ್ಟೋಬರಿಂದ ಡಿಸೆಂಬರ್ ಅಂತ ಲೆಕ್ಕ, ಚಳಿಗಾಲ ಅಂತ ಹೌದು. ಆ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ, ಶರೀರದ ಬಲ ಜಾಸ್ತಿ. ಹಾಗೆ ಈ ಸಮ್ಮರ್, ಈಗ ಏಪ್ರಿಲ್ ಇಂದ ಜೂನ್ ಅಂತ ಹೇಳುವಾಗ ಆ ಟೈಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಹೀಗೆ ವಾತಾವರಣಕ್ಕೆ ಅನುಸರಿಸಿ ಸಹ ವ್ಯತ್ಯಾಸ ಆಗುವ ವಿಚಾರ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದಲ್ಲದೆ ಮೂರನೇದ್ದು, ನಾವು ಇದನ್ನು ವೃದ್ಧಿಸುವಂಥ ಕ್ರಮಗಳಿಂದ ನಮ್ಮ ಚಟುವಟಿಕೆಗಾಗಲಿ ಅಥವಾ ಏನು ಔಷಧೀಯ ದ್ರವ್ಯಗಳಿದ್ದಾವೆ, ಈಗ ಹೇಗೆ ಪ್ರಚಲಿತವಾಗಿದೆ ಅಮೃತ ಬಳ್ಳಿಯ ಅಥವಾ ಅಶ್ವಗಂಧವ ಅಥವಾ ಬೇರೆ ಬೇರೆ ದ್ರವ್ಯಗಳು, ಅವುಗಳ ಉಪಯೋಗ ಅಥವಾ ಚ್ಯವನಪ್ರಾಶ ಏನು ಆಯುಷ್ ಇಲಾಖೆ ಹೇಳಿದೆ, ಅವುಗಳ ಉಪಯೋಗದಿಂದ ವೃದ್ಧಿ ಮಾಡುವಂಥದ್ದು. ಹಾಗೆ ಅದು ಇಂಥದ್ದಕ್ಕೆ ವ್ಯತ್ಯಾಸ ಆಗ್ತಾ ಇರ್ತದೆ. ಅದನ್ನು ನಾವು ಮ್ಯಾನಿಪುಲೇಟ್ ಮಾಡುವ, ಬದಲಾವಣೆ ಮಾಡಬಹುದು, ಅದು ಆಗ್ತದೆ ಕೂಡ. ಎಸ್ ಸರ್, ಮತ್ತಷ್ಟು ಪ್ರಶ್ನೆಗಳಿದೆ, ವಾಪಸ್ ಬರ್ತೇನೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್, ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಆಸ್ಪತ್ರೆಯ ಕಾಯ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಕೆ ರವೀಂದ್ರ ಭಟ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ರೋಗ ನಿರೋಧಕ ಶಕ್ತಿಯ ಬಗ್ಗೆ ತಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ವಿರಾಮಕ್ಕಿಂತ ಮುಂಚೆ, ಅದು ಬದಲಾಗುತ್ತೆ ಅನ್ನುವಂತಹ ವಿಚಾರಗಳನ್ನ ಕೂಡ ಹೇಳಿದ್ರಿ. ಸೊ ಇದು ಮುಖ್ಯವಾಗಿ ಬದಲಾವಣೆ ಆಗೋದಕ್ಕೆ ಏನು ಕಾರಣಗಳು ಅಂತ ಸರ್? ಈಗ ನೋಡಿ, ಬದಲಾವಣೆ ಅಂದರೆ ನಾವೀಗ ಈ ಕೊರೋನಾದ ಒಂದು ಟೈಮಲ್ಲಿ ಕಡಿಮೆ ಆಗಲಿಕ್ಕೆ ಏನು ಕಾರಣ ಅಂತ ಯೋಚನೆ ಮಾಡುವ, ಹೆಚ್ಚಾಗಲಿಕ್ಕೆ ಮತ್ತೆ ನೆಕ್ಸ್ಟ್ ಅದನ್ನು ವಿಚಾರ ಮಾಡುವ. ಮುಖ್ಯವಾಗಿ ಈಗ ನಮ್ಮ ಆಹಾರದ ವಿಧಾನಗಳು, ಆಹಾರ ಪದ್ಧತಿ ಅತ್ಯಂತ ಹೆಚ್ಚು ಪರಿಣಾಮ ಬೀರುವುದು ಅದುವೇ ಮೇನ್ ಆಗಿ. ಯಾಕೆಂದರೆ ನಮ್ಮ ಆಹಾರ ಪದ್ಧತಿಗಳು ತುಂಬ ವ್ಯತ್ಯಾಸ ಆಗಿದೆ ಮೊದಲಿನ ಕಾಲದಿಂದ ಈಗಕ್ಕೆ. ಹಾಗೆ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವ ಕ್ರಮಗಳ ಪ್ರಕಾರ ಆಹಾರ ತಗೊಳ್ಳುವ ಸಮಯ ಭಾರಿ ಪ್ರಾಮುಖ್ಯವಾಗಿರ್ತದೆ. ಈಗ ದಿನಕ್ಕೆ 3 ಸಲ ಹೀಗೆ, ಅಥವಾ ಸಾಯಂಕಾಲ ಒಂದು ಸಣ್ಣ ಸ್ನ್ಯಾಕ್ ಅಥವಾ 4 ಸಲ ಅಂತ ಮ್ಯಾಕ್ಸಿಮಮ್ ಅಷ್ಟೇ, ಅದರಿಂದ ಹೆಚ್ಚು ನಾವು ಆಹಾರ ತಗೊಳ್ಳಬಾರದು.
ಆ ಕ್ರಮಬದ್ಧ ಆಹಾರ ತಗೊಳ್ಳೋದ್ರಿಂದ ಜೀರ್ಣಕ್ರಿಯೆಗೆ ಸಮಯ ಸಿಗ್ತದೆ. ಜೀರ್ಣಕ್ರಿಯೆ ಚೆನ್ನಾಗಿ ಆದಾಗೆ ಪೋಷಕಾಂಶಗಳು ಶರೀರಕ್ಕೆ ಸೇರ್ತದೆ, ಅದರಿಂದಾಗಿ ನಮಗೆ ಲಾಭ ಆಗ್ತದೆ. ಎರಡನೇ ವಿಚಾರ ಆಹಾರದ ಇದರಲ್ಲಿ ಹೇಳಿದರೆ ಸಮಯ ತಪ್ಪಿ ತಗೊಳ್ಳುವಂಥದ್ದು. ಹೌದು, ಬೆಳಿಗ್ಗೆ ಹೇಳುವಾಗ ಬೇಗ ಹೇಳ್ತಾರೆ. ಈಗ ಹೆಚ್ಚಾಗಿ ಲೇಡೀಸ್ ಮನೆಯಲ್ಲಿರುವವರು ಎಲ್ಲರಿಗೆ ಹೆಲ್ಪ್ ಮಾಡಿ ಮಾಡಿ ಅವರ ಆಹಾರ ತಗೊಳ್ಳುವಾಗ 10 ಗಂಟೆ ಅಭ್ಯಾಸ. ಅವರ ಸರ್ವಿಸ್ ಅದು ಆಕ್ಚುಲಿ ಹೌದು, ಆದರೆ ಅವರು ಸಹ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು, ಸಮಯಕ್ಕೆ ಸರಿಯಾಗಿ ತಗೊಳ್ಬೇಕು. ಮತ್ತೆ ರಾತ್ರಿ ಲೇಟ್ ಆಗಿ ಎಲ್ಲರೂ ಮನೆಯಲ್ಲಿರ್ತಾರೆ, ಎಲ್ಲ ವ್ಯವಸ್ಥೆಗಳಿರ್ತಾರೆ, ಆದರೆ ರಾತ್ರಿ ತುಂಬಾ ಲೇಟ್ ಆಗಿ ಆಹಾರ ಸೇವಿಸುವುದು, 10 ಗಂಟೆಗೆ 10ವರೆಗೆ ಹೇಗೆ ಒಂದು ಅಭ್ಯಾಸ, ಅದನ್ನು ಸಹ ಇದು ಮಾಡೋದು ತಪ್ಪಾಗ್ತದೆ. ಅಲ್ಲದೆ ಗುಣಮಟ್ಟ ರಹಿತ ಆಹಾರ ಅದು ಸಹ ಒಂದು ಪ್ರಾಮುಖ್ಯ ಅಂಶ ಇಂದಿನ ದಿವಸದಲ್ಲಿ. ಅಂದ್ರೆ ತಿಂತೇವೆ, ಅದರಲ್ಲಿ ಬೇಕಾದಂತ ಅಂಶಗಳಿರುವುದಿಲ್ಲ. ಈ ಉದಾಹರಣೆಗೆ ನೋಡಿ, ಈಗ ಇವತ್ತಿನ ಲಾಕ್ಡೌನಿನ ಟೈಮಲ್ಲಿ ಎಲ್ಲರೂ ಆದಷ್ಟು ಭಯದಿಂದಾಗಿ ಮನೆಯ ಆಹಾರ ಸೇವಿಸ್ತಾ ಇದ್ದಾರೆ. ನಾವು ಈಗ ನಮ್ಮ ವೈದ್ಯ ವೃತ್ತಿಯಲ್ಲಿ ನೋಡ್ತಾ ಇದ್ದೇವೆ ಅದನ್ನು. ಜನರ ಆರೋಗ್ಯದ ಮಟ್ಟ ಸುಧಾರಿಸ್ತಾ ಇದೆ, ಬೆಟರ್. ಮೊದಲಿಗಿಂತ ನಾವು ಸುಮಾರು ಚೇಂಜಸ್ ಕಾಣ್ತಾ ಇದ್ದೇವೆ. ಸಣ್ಣ ಪುಟ್ಟ ಆರೋಗ್ಯ ತೊಂದರೆಗಳು ಕಡಿಮೆ ಇಲ್ಲ ಅಂತ ಹೇಳೋದಿಲ್ಲ, ಈಗ ಸ್ವಲ್ಪ ಭಯಗೊಂಡು ನಮ್ಮ ಹತ್ರ ಬರೋದು ಕಡಿಮೆ ಆಗಿದೆ, ಆದರೆ ಆರೋಗ್ಯದ ಮಟ್ಟ ಸುಧಾರಿಸಿದೆ ಅಂತ ಹೇಳ್ತಾರೆ. ಮನೆಯ ಆಹಾರ, ಹೊರಗಿನ ಆಹಾರ ಸೇವಿಸುವಾಗ ಅದರಲ್ಲಿ ರುಚಿಗೆ ಪ್ರಾಧಾನ್ಯತೆ, ಅದರಲ್ಲಿ ಗುಣಮಟ್ಟಕ್ಕೆ ಪ್ರಾಧಾನ್ಯತೆ ಕಡಿಮೆ. ಕಲರಿಂಗ್ ಏಜೆಂಟ್ಗಳಿರ್ಬೋದು, ಟೇಸ್ಟ್ಗೆ ಅಂತ ಇರ್ಬೋದು, ಅಂತ ಇದರಿಂದ ದೇಹದ ಶಕ್ತಿ ಕಡಿಮೆ ಆಗ್ತದೆ. ಹಾಗೆ ಅದನ್ನು ಸಹ ನಾವು ಪರಿಗಣಿಸಬೇಕು. ಮತ್ತೆ ಎರಡನೇದೀಗ ಆಹಾರದ ವಿಚಾರ ಆದರೆ, ಎರಡನೇದು ನಿದ್ರೆ, ಪ್ರಾಮುಖ್ಯದ ಅಂಶ ನಿದ್ರೆ. ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವಂಥದ್ದು, ಬೆಳಿಗ್ಗೆ ಬೇಗನೆ ಹೇಳುವಂಥದ್ದು. ನಮ್ಮ ಪ್ರಕಾರ 4 ಗಂಟೆಯಿಂದ 5 ಗಂಟೆಗೆ ಎದ್ದಾಗಬೇಕು, ಅದು ಒಳ್ಳೆ ಐಡಿಯಲ್ ಟೈಮ್. 6 ಗಂಟೆ ಒಳಗಂತೂ ಹೇಳಬೇಕು ಅಂತ, ಸೂರ್ಯ ಮೂಡುವುದರ ಒಳಗೆ ಅಂತ ಲೆಕ್ಕ. ಹೌದು, ಅದು ಒಳ್ಳೆಯ ಟೈಮ್. ಮತ್ತೆ ರಾತ್ರಿ ಸಹ ಹಾಗೆ 9ರಿಂದ 10 ಅಷ್ಟರ ಒಳಗೆ ನಾವು ನಿದ್ರೆ ಮಾಡಬೇಕು. ಆಗ ಸಾಕಷ್ಟು ರೆಸ್ಟ್ ಸಿಗ್ತದೆ ದೇಹಕ್ಕೆ, ದೇಹದಲ್ಲಿ ಏನು ಏರುಪೇರು ಆಗುವುದಿಲ್ಲ. ನಿದ್ರೆ ಕಡಿಮೆ ಆದ ಕೂಡಲೇ ನಮ್ಮ ಪ್ರಕಾರ ದೇಹದಲ್ಲಿ ವಾತ ಮತ್ತು ಪಿತ್ತ ಹೇಳುವ ಅಂಶ ಜಾಸ್ತಿ ಆಗ್ತದೆ. ಇವುಗಳು ದೇಹದ ಬಲವನ್ನು ಕಡಿಮೆ ಮಾಡ್ತವೆ. ಹಾಗಾಗಿ ಅಂತ ಇದನ್ನು ಜಾಗ್ರತೆ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ನಿದ್ರೆ. ಮೂರನೇದು ವ್ಯಾಯಾಮ, ಅತ್ಯಂತ ಪ್ರಾಮುಖ್ಯವಾದ್ದು. ಅತಿ ವ್ಯಾಯಾಮ ಸಹ ಒಳ್ಳೆಯದಲ್ಲ, ಕಡಿಮೆ ವ್ಯಾಯಾಮ ಸಹ ಒಳ್ಳೆಯದಲ್ಲ, ಎರಡು ಸಹ ದೇಹಕ್ಕೆ ಲಿಮಿಟ್ ಅಲ್ಲಿ ಮಾಡಬೇಕು. ಹೇಗೆಂದ್ರೆ ಈಗ ಅತಿ ವ್ಯಾಯಾಮ ಮಾಡಿದ ಕೂಡಲೇ ದೇಹದ ಕೊಬ್ಬಿನ ಅಂಶ ಎಲ್ಲ ನಾಶ ಆಗ್ತದೆ, ಅದು ಅಗತ್ಯ. ದೇಹಕ್ಕೆ ಕೊಬ್ಬಿನ ಅಂಶ ಒಂದು ಪ್ರಮುಖ, ಹೌದು, ಬೇಕೇ ಬೇಕು. ಅದೇ ರೀತಿ ವ್ಯಾಯಾಮ ತೀರಾ ಕಡಿಮೆ ಆದ ಕೂಡಲೇ ಕೊಬ್ಬಿನ ಅಂಶ ಜಾಸ್ತಿ ಆಗ್ತದೆ. ಒಂದೇ ಧಾತು ಟಿಶ್ಯೂ ಜಾಸ್ತಿ ಆದ ಕೂಡಲೇ ರೋಗಕ್ಕೆ ಆಕರ್ಷಣೆ ಜಾಸ್ತಿ ಆಗ್ತದೆ. ಹಾಗಾಗಿ ಎರಡು ಸಹ ದೇಹಕ್ಕೆ ಹಾನಿಕರ ಆಗಿರ್ತದೆ. ಮತ್ತೊಂದು ವಿಚಾರ ಪ್ರಮುಖವಾಗಿರುವಂಥದ್ದು ಮನಸ್ಸಿನ ಸ್ಥಿತಿ, ಮಾನಸಿಕ ಆರೋಗ್ಯ. ಹೌದು, ಈಗಿನ ಪರಿಸ್ಥಿತಿಯಲ್ಲಿ ಅದು ಬಹಳ ಮುಖ್ಯ. ನಾವು ಇಮ್ಯುನಿಟಿ ಏನು ಹೇಳ್ತಾ ಇದ್ದೇವೆ, ಅದು ಈಗಿನ ಭಯಗೊಂಡ ವಾತಾವರಣದಲ್ಲಿ ತುಂಬಾ ಅಫೆಕ್ಟ್ ಆಗ್ತದೆ ಅದು. ಹಾಗಾಗಿ ಮನಸ್ಸಿನ ಭಯ ಆಗಲಿ ಅಥವಾ ಚಿಂತೆಗಳು, ಭಯ ಅಂದ್ರೆ ಈಗ ಕೊರೋನಾದ ಬಗ್ಗೆ ಭಯ ಇರ್ಬೋದು, ಮುಂದಿನ ಭವಿಷ್ಯದ ಬಗ್ಗೆ ಆತಂಕಗಳಿರ್ಬೋದು, ಚಿಂತೆ ಅದು ಸಹ ಇನ್ನೊಂದು ಇದು. ನನ್ನ ಇದು ಕೆಲಸದ ಬಗ್ಗೆ ಅಥವಾ ಏನಾಗ್ಬೋದು ಅನ್ನುವ ಒಂದು ಚಿಂತೆ. ಮೂರನೇದ್ದು ದುಃಖ, ಮನಸ್ಸಲ್ಲಿ ಏನಾದ್ರು ದುಃಖ ಇದ್ರೆ, ಸರಿ ಆಗ್ತಾ ಇಲ್ಲ, ಗೌರ್ಮೆಂಟ್ಗಳು ಮಾಡ್ತಾ ಇಲ್ವೋ ಅಥವಾ ಜನರು ಸ್ಪಂದಿಸ್ತಾ ಇಲ್ವೋ, ಏನೋ ಒಂದು ಚಿಂತೆಗಳು, ಅಂತ ದುಃಖಗಳು. ಇದೆಲ್ಲ ಮನಸ್ಥಿತಿಯನ್ನು ವ್ಯತ್ಯಾಸ ಮಾಡೋದ್ರಿಂದ ಅದು ದೇಹದ ಮೇಲೆ ಪರಿಣಾಮ ಬೀರ್ತದೆ. ಹಾಗೆ ಅದನ್ನು ಸಹ ಹತೋಟಿಯಲ್ಲಿ ಇಡೋದು ಪ್ರಾಮುಖ್ಯ. ಇದೆಲ್ಲ ಇಮ್ಯುನಿಟಿಯನ್ನು ಕಡಿಮೆ ಮಾಡ್ತದೆ. ಅಂದ್ರೆ ನಮ್ಮ ದೈನಂದಿನ ಚಟುವಟಿಕೆಗಳೇ ರೋಗ ನಿರೋಧಕ ಶಕ್ತಿಯ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುವಂಥದ್ದು ಮಾಡಿಯೇ ಮಾಡ್ತದೆ. ಅಲ್ಲದೆ ಕಲುಷಿತ ಆಹಾರ, ಗಾಳಿ, ನೀರು ಇದರ ಸೇವನೆ ಸಹ ಹಾಗೆ ಮುಖ್ಯ. ಅಲ್ಲದೆ ಋತುಗಳಿಗೆ ಅನುಸರಿಸಿ ದೇಹದಲ್ಲಿ ಆಗುವ ಬದಲಾವಣೆ ಸಹ ಇಮ್ಯುನಿಟಿಯನ್ನು ಸಾಕಷ್ಟು ಮಟ್ಟಿಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಗ್ರೀಷ್ಮ ಋತು ಅಂದರೆ ಈಗ ಸಮ್ಮರ್ ಸೀಸನಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತದೆ. ಇಂಥ ಎಲ್ಲ ವಿಚಾರಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಕಾರಣ ಆಗಿರ್ತದೆ. ಇನ್ನು ಹೆಚ್ಚಿಸೋದಿಕ್ಕೆ ಏನು ಮಾಡಬೇಕು? ರೋಗ ನಿರೋಧಕ ಶಕ್ತಿಯನ್ನು ಸುಲಭದಲ್ಲಿ ಹೇಗೆ ಹೆಚ್ಚಿಸಿಕೊಳ್ಬಹುದು ಅಂತ ನೋಡಿ. ಸುಲಭದಲ್ಲಿ ಆಗುವಂಥ ವಿಚಾರಗಳು ಕಡಿಮೆ ಯಾವಾಗಲೂ. ದೇಹಕ್ಕೆ ಅನುಸರಿಸಿ ಆಗುವಾಗ ನಾವು ಸ್ವಲ್ಪ ಕಷ್ಟಪಡಬೇಕು. ಯಾಕಂದರೆ ನಾವು ಹೇಳುವಾಗೆ ಎಲ್ಲ ಚಟುವಟಿಕೆಗಳು ದೇಹಕ್ಕೆ ಅನುಸರಿಸಿ, ನಮ್ಮ ದೈನಂದಿನ ಏನು ಚಟುವಟಿಕೆ ಆಗಬೇಕು, ದೇಹ ಆರೋಗ್ಯವಾಗಿರಲೇಬೇಕು. ಸ್ವಲ್ಪ ನಾವು ಕಷ್ಟಪಡಬೇಕಾಗ್ತದೆ. ಅದಕ್ಕಾಗಿ ಆಯುರ್ವೇದದಲ್ಲಿ ಹೇಳಿದ ವಿಧಾನಗಳು ಸ್ವಲ್ಪ ಕಷ್ಟಪಡುವಂಥ ವಿಧಾನಗಳೇ ಇದ್ದಾವೆ. ಅದರಲ್ಲಿ ಎರಡು ವಿಚಾರಗಳು ತಿಳ್ಕೊಳ್ಳುವ. ಒಂದು, ಈಗಾಗಲೇ ಆಯುಷ್ ಇಲಾಖೆ ಹೇಳಿದಂತೆ ಔಷಧೀಯ ಪ್ರಯೋಗಗಳ ವಿಧಾನ. ಅದರ ಬಗ್ಗೆ ವಾಪಸ್ ಬರ್ತೀನಿ, ಸಣ್ಣ ವಿರಾಮವನ್ನು ತೆಗೆದುಕೊಳ್ಬೇಕು. ಆರೋಗ್ಯ ಮಂಥನ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ.
ನಮಸ್ಕಾರ. ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಕ್ರಮಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, 2 ವಿಧಾನಗಳು ಅನ್ನುವಂಥದ್ದನ್ನು ಹೇಳಿದ್ರಿ. ಮೊದಲಿಗೆ ಔಷಧಿಯ ಪ್ರಯೋಗಗಳ ವಿಧಾನ, ಓಕೆ, ಅದು ಆಯುಷ್ ಇಲಾಖೆ ಆಲ್ರೆಡಿ ಹೇಳಿದೆ ನಮಗೆ. ಅದರ ಪ್ರಕಾರ ಕಷಾಯ, ಒಂದು ರೀತಿಯ ಕಷಾಯವನ್ನು ಹೇಳಿದ್ದಾರೆ. ಅದರಲ್ಲಿ ತುಳಸಿ ಆಗಲಿ, ಇದು ಇದು ನಮ್ಮ ಅಶ್ವಗಂಧವ ಅಥವಾ ಕಾಳುಮೆಣಸು, ಶುಂಠಿ, ದಾಲ್ಚೀನಿ, ಇದು ದ್ರಾಕ್ಷಿ, ಬೆಲ್ಲ, ಇಂಥ ಅಂಶಗಳನ್ನು ಹಾಕಿ ಮಾಡುವಂಥ ಕಷಾಯ. ಎರಡನೇದ್ದು ಅರಸಿನದ ಉಪಯೋಗ, ಕ್ರಮಬದ್ಧ ಉಪಯೋಗ ಹಾಲಿನೊಟ್ಟಿಗೆ ಅದು ಸಹ. ಮೂರನೇದಾಗಿ ಆಹಾರದಲ್ಲಿ ಬೆಳ್ಳುಳ್ಳಿ ಆಗಲಿ, ಜೀರಿಗೆ, ಕೊತ್ತಂಬರಿ, ಇಂಥ ಅಂಶಗಳನ್ನು ಉಪಯೋಗಿಸುವಂಥದ್ದು. ಹೀಗೆ ಅಲ್ಲದೆ ಚ್ಯವನಪ್ರಾಶದ ಉಪಯೋಗ, ಬಿಸಿ ನೀರಿನ ಕ್ರಮಬದ್ಧವಾಗಿ ಉಪಯೋಗ, ಇಂಥ ವಿಚಾರಗಳನ್ನು ಹೇಳಿದ್ದಾರೆ. ಇದೆಲ್ಲ ವಿಚಾರಗಳು ಔಷಧಿಯ ಪಾರ್ಟಲ್ಲಿ ಬರ್ತದೆ. ಅಲ್ಲದೆ ಅವರು ಹೇಳಿದಂಥ ವಿಚಾರ ಏನಂದರೆ ಬಾಯಿಯಲ್ಲಿ ಎಣ್ಣೆಯನ್ನು ಹಾಕಿ ಮುಕ್ಕುಳಿಸುವಂಥದ್ದು, ಆಯಿಲ್ ಪುಲ್ಲಿಂಗ್ ಅಂತ ಪ್ರಚಲಿತವಾಗಿರುವಂಥದ್ದು. ಆಯುರ್ವೇದದಲ್ಲಿ ಕವಲ ಅಂತ ಹೇಳ್ತೇವೆ, ಇದನ್ನು ಉಪಯೋಗಿಸುವಂಥದ್ದು. ಅಥವಾ ಮೂಗಿಗೆ ಎಣ್ಣೆ, ತೆಂಗಿನೆಣ್ಣೆ ಆಗ್ಬೋದು, ಎಳ್ಳೆಣ್ಣೆ ಆಗ್ಬೋದು, ತುಪ್ಪ ಸಹ ಆಗ್ಬೋದು, ಒಂದೊಂದು ಡ್ರಾಪ್, 2 ಡ್ರಾಪ್ ಬಿಡುವಂಥದ್ದು. ಇದೆಲ್ಲ ಕ್ರಮಗಳು ಔಷಧಿಯ ಪಾರ್ಟಲ್ಲಿ ಬರ್ತದೆ. ಸೊ ಇದರ ಪ್ರಯೋಗದಿಂದ ಡೈರೆಕ್ಟ್ಲಿ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಒಂದು ಉಪಯೋಗ. ಈಗ ಆಯುರ್ವೇದ ರೀತಿಯಲ್ಲಿ ಹೇಳಿದ್ದಾರೆ, ಇದೆಲ್ಲ ಔಷಧಿಯ ದ್ರವ್ಯಗಳಿಗೆ ಜೀರ್ಣಕ್ರಿಯೆಯನ್ನು ವೃದ್ಧಿಸುವ ಒಂದು ಗುಣ ಉಂಟು, ಅಲ್ಲದೆ ಮಲ ಪ್ರವೃತ್ತಿಯನ್ನು ಸರಿ ಮಾಡುವಂಥ ಗುಣ ಉಂಟು. ಈ 2 ಗುಣಗಳಿಂದ ದೇಹದಲ್ಲಿ ಜೀರ್ಣಕ್ರಿಯೆ ಒಳ್ಳೆದಾಗ್ತದೆ, ಶುದ್ಧಿಯೂ ಆಗ್ತಾ ಇರ್ತದೆ. ಇದೆರಡರಿಂದ ನಮಗೆ ಉಪಯೋಗ ಆಗುವಂಥದ್ದು, ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವಂಥದ್ದು. ಹಾಗೆ ಈಗ ಔಷಧೀಯ ಸಸ್ಯಗಳಲ್ಲದೆ ಮಾಡುವಂಥ ಕೆಲವು ವಿಚಾರಗಳಿದೆ. ಅದರ ಬಗ್ಗೆ ತಿಳ್ಕೊಳ್ಳೋದಂದ್ರೆ, ಮೊದಲನೇದ್ದು ದಿನಚರ್ಯ. ನಮ್ಮಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿ ಹೇಳೋದು ದಿನಚರ್ಯ. ದಿನಚರ್ಯ ಅಂದರೆ ಬೆಳಿಗ್ಗಿಂದ ರಾತ್ರಿಯವರೆಗೆ ಏನೆಲ್ಲ ಮಾಡ್ತೀರಿ ಅದನ್ನು ಶಿಸ್ತುಬದ್ಧವಾಗಿ ಮಾಡಬೇಕು. ಆಲ್ರೆಡಿ ಹೇಳುವ ಬಗ್ಗೆ ಹೇಳಿದ್ದೇನೆ, ನಿದ್ರೆಯ ಇದರ ಬಗ್ಗೆ. ಹಾಗೆ ಎರಡನೆಯ ವಿಚಾರ, ದಿನನಿತ್ಯ ಬೆಳಿಗ್ಗೆ ಎದ್ದಾಗೆ ಬಿಸಿ ನೀರು ಕುಡಿಯುವಂಥದ್ದು, ಶೌಚ ಅಂದರೆ ಹಲ್ಲುಜ್ಜುವುದಾಗಲಿ, ಟಾಯ್ಲೆಟಿಂಗ್ ಆದರೆ ಇದೆಲ್ಲ ಮುಗಿಸುವಂಥದ್ದು. ಅಲ್ಲದೆ ಮುಖ್ಯವಾಗಿರುವಂಥದ್ದು ಅಭ್ಯಂಗ, ಎಣ್ಣೆ ಹಚ್ಚಿ ಸ್ನಾನ ಮಾಡೋದು. ಇದು ದಿನನಿತ್ಯ ಮಾಡಲಿಕ್ಕೆ ಕಷ್ಟ ಅನ್ನಿಸ್ಬೋದು, ಆದರೆ ಬೇಗ ಎದ್ದವರಿಗೆ ಸಾಕಷ್ಟು ಸಮಯ ಸಿಗ್ತದೆ, ಅದನ್ನು ಮಾಡುವಂಥದ್ದು. ಎಳ್ಳೆಣ್ಣೆ ಆಗ್ಬೋದು, ತೆಂಗಿನೆಣ್ಣೆ ಆಗ್ಬೋದು, ಯಾವುದನ್ನು ಉಪಯೋಗಿಸ್ಬೋದು. ಅಲ್ಲದೆ ಇನ್ನೊಂದು ವಿಚಾರ ಏನಂದರೆ, ದಿನನಿತ್ಯ ಯೋಗ, ಪ್ರಾಣಾಯಾಮ, ಅಥವಾ ಅದಲ್ಲ ಇದ್ರೆ ವ್ಯಾಯಾಮ, ಏನು ಎಕ್ಸಸೈಸ್, ವಾಕಿಂಗ್ ಏನೂ ಆಗ್ಬೋದು, ಆ ರೀತಿಯ ಚಟುವಟಿಕೆಗಳನ್ನು, ಮತ್ತು ಶಿಸ್ತುಬದ್ಧ ಆಹಾರ ಸೇವನೆ, ಇಷ್ಟು ಮಾಡಿ ರಾತ್ರಿ ಸಮಯಕ್ಕೆ ಮಲಗುವ ಅಭ್ಯಾಸದಿಂದ ದಿನಚರ್ಯದ ಪಾಲನೆ ಸರಿಯಾಗ್ತದೆ. ನಾವು ಗಮನಿಸಿದ್ರೆ ದಿನಚರ್ಯ ಸರಿ ಉಲ್ಟಾಗಿದೆ, ಮಲಗುವ ಟೈಮಲ್ಲಿ ಹೇಳುವಂತದ್ದಾಗಿದೆ. ಅದನ್ನು ಹಿಂದೆ ಮುಂದೆ ಮಾಡಿ ಆರೋಗ್ಯಕ್ಕೆ ಅತ್ಯಂತ ಹಾನಿಕರ ರೀತಿಯಲ್ಲಿ ಅದನ್ನು ಅನುಸರಿಸ್ತಾ ಇದ್ದಾರೆ. ನಮ್ಮ ಚಟುವಟಿಕೆಗಳೇ ನಮಗೆ ಮಾರಕ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅಲ್ಲದೆ ಆಹಾರದ ಕ್ರಮ ನಾನು ಆಲ್ರೆಡಿ ಹೇಳಿದ್ದೇನೆ, ಯಾವ ಆಹಾರ ಕ್ರಮದಿಂದ ಹಾಳು ಅಂತ. ಅದರ ವಿಪರೀತ, ಸಮಯಕ್ಕೆ ಸರಿಯಾಗಿ ಪ್ರಮಾಣಬದ್ಧವಾಗಿ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು, ಗುಣಮಟ್ಟದ ಆಹಾರ, ಇದರ ಸೇವನೆಯಿಂದ ನಾವು ಇದನ್ನು ಇಂಪ್ರೂವ್ ಮಾಡ್ಬೋದು. ಅಲ್ಲದೆ ಒಳ್ಳೆಯ ಆಚರಣೆಗಳು ಅಂತ ಆಲ್ರೆಡಿ ಹೇಳಿದ್ದೇನೆ, ಯೋಗ, ಪ್ರಾಣಾಯಾಮ, ಧ್ಯಾನ, ಇಂಥದ್ದು ಈ ಸಮಯದಲ್ಲಿ ಅತ್ಯಂತ ಮುಖ್ಯ. ಮನಸ್ಸಿನ ಸ್ಥಿತಿ ಸಹ ದೃಢವಾಗಿ ಇಡಲಿಕ್ಕೆ ಒಳ್ಳೆಯದು, ಅದರಿಂದ ಇಮ್ಯುನಿಟಿ ವೃದ್ಧಿ ಆಗ್ತದೆ. ಅದಲ್ಲದೆ ಇರುವಂಥದ್ದು ಸದಾಚಾರಗಳು ಅಂತ, ಇದು ಅತ್ಯಂತ ಹೆಚ್ಚು ಟಚ್ ಮಾಡದಂತ ಏರಿಯಾ. ಒಳ್ಳೆಯ ವಿಚಾರಗಳು, ಸಣ್ಣ ಸಣ್ಣ ವಿಚಾರ, ಆದರೆ ಬೆನಿಫಿಟ್ ಅದರಿಂದ ಸಿಗುವ ಲಾಭಗಳು ತುಂಬ ದೊಡ್ಡದು. ಸದಾಚಾರಗಳಲ್ಲಿ ಶುಚಿತ್ವ, ಈಗೇನು ನಾವು ಕೈ ತೊಳಿಬೇಕು ಅಂತ ಹೇಳ್ತೇವೆ ಅಥವಾ ಸ್ಯಾನಿಟೈಸ್ ಯೂಸ್ ಮಾಡಿ ಹೇಳ್ತಾರೆ, ಎಲ್ಲ ಶುಚಿಯಲ್ಲೇ ಬರ್ತದೆ. ಟೋಟಲ್ ಸ್ನಾನದಿಂದ ಹಿಡಿದು ಎಲ್ಲವೂ ಶುಚಿತ್ವ, ದೇಹದ ಶುಚಿತ್ವ, ಮನಸ್ಸಿನ ಶುಚಿತ್ವ ಎಲ್ಲ ಬರ್ತದೆ ಅದರಲ್ಲಿ. ಅಲ್ಲದೆ ಈಗ ಸಿಟ್ಟನ್ನು ಕಂಟ್ರೋಲ್ ಮಾಡುವಂಥದ್ದು, ಮನಸ್ಸಿನ ನಿಯಂತ್ರಣ ಯಾವ ರೀತಿಯಲ್ಲಿ ಆಗ್ತದೆ ಅಷ್ಟು ನಿಯಂತ್ರಣ ಮಾಡಿದರೆ ಒಳ್ಳೆಯದು. ಅಲ್ಲದೆ ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು, ಅಥವಾ ಅವರ ಹೇಳಿದ್ದನ್ನು ಪಾಲನೆ ಮಾಡುವಂಥದ್ದು, ಇಂಥ ವಿಚಾರಗಳನ್ನೆಲ್ಲ ಮಾಡೋದು. ಮತ್ತು ಈಗಿನ ಸಮಯದಲ್ಲಿ ನೀವು ನೋಡ್ತೀರಿ, ಅನೇಕ ಜನರು ಈ ಮೆಡಿಕಲ್ ಫೀಲ್ಡ್ ಆಗಲಿ, ಪೊಲೀಸ್ ಇವರು ಅಲ್ಲದೆ ಸಾಮಾಜಿಕ ಕಾರ್ಯಕರ್ತರಾಗಿ ಸೇರ್ತಾ ಇದ್ದಾರೆ. ಹೌದು, ಅದು ಸಹಾಯ ಮಾಡೋದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥ ಪ್ರವೃತ್ತಿ, ಅಂತ ಒಂದು ಸುಮಾರು ಗುಣಗಳು ಸದಾಚಾರದಲ್ಲಿ ಬರ್ತದೆ. ಅಹಿಂಸೆ ಆಗಲಿ, ಇನ್ನೊಬ್ಬರಿಗೆ ತೊಂದರೆ ಕೊಡದಿರುವಂಥದ್ದು, ಅವರನ್ನು ಆ ಥರದ ವಿಚಾರಗಳನ್ನು ಅಳವಡಿಸಿಕೊಂಡ್ರೆ ಅದರಿಂದ ಮಾನಸಿಕವಾಗಿ ಒಂದು ಸಂತೋಷ ಉತ್ಪತ್ತಿ ಆಗ್ತದೆ, ಅದರಿಂದ ಇಮ್ಯುನಿಟಿ ವೃದ್ಧಿ ಆಗ್ತದೆ, ಅದು ನೇರ ಪರಿಣಾಮ ಬೀರ್ತದೆ ಇಮ್ಯುನಿಟಿ ಮೇಲೆ. ಹೌದು. ಅಲ್ಲದೆ ಇನ್ನೊಂದು 2 ವಿಚಾರ ಹೇಳ್ತೇನೆ, ಏನಂದರೆ ಮತ್ತೊಂದು ನಮ್ಮ ಇಂದ್ರಿಯಗಳ ನಿಗ್ರಹ ಅಂತ ಹೇಳಿ ಮುಖ್ಯ.
ಅದನ್ನು ಈಗಿನ ಪರಿಸ್ಥಿತಿ ಹೇಳಿದ್ದಾರೆ, ಕೇಳುವುದು ಮತ್ತು ನೋಡುವುದು ಇದು ಎರಡರ ಅತಿಯೋಗ ಆಗ್ತಾ ಉಂಟು. ಲಾಕ್ಡೌನ್ ಇಂದ ಅದು ಇನ್ನೂ ಅತಿಯೋಗ ಆಗ್ತಾ ಉಂಟು. ಹೆಚ್ಚಾಗಿದೆ. ಅತಿಯಾಗಿ ಮೊಬೈಲ್ ನೋಡ್ತಾ ಇದ್ದಾರೆ ಅಥವಾ ನ್ಯೂಸ್ ನೋಡ್ತಾ ಇದ್ದಾರೆ. ಇದರ ಅಡ್ಡ ಪರಿಣಾಮ ತುಂಬಾ ಇದೆ. ಭಯ ಆತಂಕ ಜಾಸ್ತಿ ಆಗ್ತಾ ಉಂಟು. ಅಲ್ಲದೆ ಈ ಶ್ರವಣ ಮಾಧ್ಯಮದಿಂದ ಮ್ಯೂಸಿಕ್ ಆಗಲಿ ಏನಾಗಲಿ ಅತಿಯಾಗಿ ಕೇಳುವುದರಿಂದ ಅನೇಕ ರೀತಿಯ ತೊಂದರೆಗಳು ಬರ್ತಾ ಇದೆ. ಕಿವಿಗೆ ಸಂಬಂಧಪಟ್ಟ ಯಾವುದೇ ಅಂಗಾಂಗ ನಿಶಕ್ತಿ ಬಂದರೂ ಸಹ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಹಾಗಾಗಿ ಇದರ ಬಗ್ಗೆ ನಾವು ಆದಷ್ಟು ಗಮನ ಹರಿಸುವುದು ಒಳ್ಳೆಯದು. ಮುಖ್ಯವಾಗಿ ಅಂದ್ರೆ ಬಹುಶಃ ಇದೆಲ್ಲ ಔಷಧೇತರ ವಿಧಾನಗಳು. ನಾವು ಸುಲಭದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಸ್ವಲ್ಪ ಕೆಲಸ ಮಾಡಬೇಕು ಇದೆಲ್ಲ ಮಾಡ್ಬೇಕಾದ್ರೆ. ಆದ್ರೆ ಮಾಡಿದ್ರೆ ಲೈಫ್ ಲಾಂಗ್ ಅವರಿಗೆ ಅದನ್ನು ಬಿಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಅವರು ಅದನ್ನು ಕಂಟಿನ್ಯೂಸ್ ಆಗಿ ಅದು ನಮ್ಮ ರೂಢಿಯಾಗಿ ಹೋಗ್ತದೆ ಜೀವನದಲ್ಲಿ. ಎಸ್, ಖಂಡಿತ. ಇನ್ನು ಪಂಚಕರ್ಮ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಒಂದು ಪ್ರಾಮುಖ್ಯತೆಯನ್ನು ನಾವು ಆಯುರ್ವೇದದಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪಂಚಕರ್ಮ ಚಿಕಿತ್ಸೆ ಸಹಕಾರಿಯಾಗುತ್ತಾ ಹೇಗೆ ಅಂತ ನೋಡಿ. ಈಗ ಡೆಫಿನೆಟ್ಲಿ ಅದು ಸಹಕಾರಿ ಆಗಿಯೇ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ಹೇಳೋದಾದ್ರೆ ನಾವು ಈ ಪಂಚಕರ್ಮ ಚಿಕಿತ್ಸೆಯನ್ನು ರೆಗ್ಯುಲರ್ ಈಗ ಆರೋಗ್ಯವಂತ ವ್ಯಕ್ತಿಗೆ ಉಪಯೋಗಿಸುವುದು 3 ಸಮಯದಲ್ಲಿ ಮಾತ್ರ ವರ್ಷದಲ್ಲಿ. ಈಗಿನ ಪರಿಸ್ಥಿತಿಯಲ್ಲಿ ಇಮಿಡಿಯೇಟ್ ನಿಮಗೆ ಒಂದು ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ, ಕೊರೋನಾದಿಂದ ತಡೆ ಸಿಗಬೇಕು ಅಂತ ಯೋಚನೆಯಲ್ಲಿ ಮಾಡಲಿಕ್ಕೆ ಕಷ್ಟ. ಮಾಡಬಹುದು, ಮಾಡಬಾರ್ದು ಅಂತಿಲ್ಲ. ಆದ್ರೆ ಆರೋಗ್ಯವಂತ ವ್ಯಕ್ತಿಯಲ್ಲಿ ಮಾಡಲಿಕ್ಕೆ ಸರಿಯಾದ ಸಮಯ ಇದೆ. ಅಂದ್ರೆ ಋತುವಿಗೆ ಅನುಸಾರವಾಗಿ ಮಾಡಿದ್ರೆ ಅದು ಖಂಡಿತವಾಗ್ಲೂ ಹಾಗೆ ಆಗ್ತದೆ. ಹಾಗಾಗಿ ನಾವು ಲಾಂಗ್ ಸ್ಟ್ಯಾಂಡಿಂಗ್ ಬೆನಿಫಿಟ್ ಅಂತ ನಮಗೆ ದೂರದ ಲಾಭಗಳ ಬಗ್ಗೆ ಯೋಚನೆ ಮಾಡಿದ್ರೆ ಈ ಚಿಕಿತ್ಸೆ ಕ್ರಮಗಳು ಅತ್ಯಂತ ಉಪಯೋಗ ಆಗ್ತದೆ. ಉದಾಹರಣೆಗೆ ನಾವು ಪ್ರಥಮವಾಗಿ ಈಗ ವಸಂತ ಋತು ಅಂತ ಏನು ಹೇಳ್ತೇವೆ, ಫೆಬ್ರವರಿಯಿಂದ ಏಪ್ರಿಲ್ ಒಳಗಡೆ ಆ ಟೈಮಲ್ಲಿ ನಾವು ಕಫದ ಅಂಶವನ್ನು ದೇಹದಿಂದ ತೆಗೆಯುವುದು ಅಂತ. ದೇಹದಲ್ಲಿ ಅತಿಯಾದ ಕಫ ಅಂಶ ಇರ್ತದೆ, ಅದನ್ನು ತೆಗೆಯುವುದು ಅಂತ. ಅದನ್ನು ವಮನ ಅಂತ ಹೇಳ್ತೇವೆ, ವಮನ ಚಿಕಿತ್ಸೆ ಅಂತ. ಎರಡನೇದ್ದು ನಮ್ಮ ಈ ಇದು ವರ್ಷ ಋತು ಅಂತ. ಏನಂದ್ರೆ ಮಳೆಗಾಲದ ಆರಂಭ. ಆ ಟೈಮಲ್ಲಿ ನಾವು ದೇಹದ ವಾತ ಅಂತ ಹೇಳುವ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೇವೆ. ಎನಿಮಾ ಟ್ರೀಟ್ಮೆಂಟ್ ಇಂಗ್ಲೀಷಲ್ಲಿ ಹೇಳಿದ್ದಾರೆ, ಆದರೆ ಬಸ್ತಿ ಚಿಕಿತ್ಸೆ ಅಂತ ಹೇಳ್ತೇವೆ. ಮೂರನೇದಾಗಿ ಮಳೆಗಾಲದ ಎಂಡಿಗೆ ಶರದ್ ಋತು ಬರ್ತದೆ, ಆಗಸ್ಟಿಂದ ಅಕ್ಟೋಬರ್ ಟೈಮಲ್ಲಿ. ಆ ಟೈಮಲ್ಲಿ ದೇಹದಲ್ಲಿ ಪಿತ್ತದ ಅಂಶ ಜಾಸ್ತಿ. ಹಾಗೆ ಅದನ್ನು ನಾವು ಕಾಲಕ್ಕೆ ರಿಮೂವ್ ಮಾಡೋದಾದ್ರೆ ವಿರೇಚನ ಅಂತ ಹೇಳ್ತೇವೆ, ಬೇದಿ ಮಾಡಿಸುವಂತ, ಔಷಧಿ ಪ್ರಯೋಗ ಮಾಡಿ ಬೇದಿ ಮಾಡಿಸುವಂತ. ಇದೆಲ್ಲ ನಿಯಂತ್ರಿತ ರೂಪದಲ್ಲಿ ಆಗುವಂಥದ್ದು, ಯಾರು ಭಯಪಡಬೇಕಾದಂಥ ಏನು ಚಿಕಿತ್ಸೆಗಳಲ್ಲ. ನಾವು ನಿಯಂತ್ರಿತ ರೂಪದಲ್ಲಿ ಆರೋಗ್ಯವಂತ ವ್ಯಕ್ತಿಗೆ ವರ್ಷದಲ್ಲಿ 3 ಕಾಲದಲ್ಲಿ ಶರೀರವನ್ನು ಕ್ಲೀನ್ ಮಾಡ್ತೇವೆ. ಅದು 2 ರೀತಿಯಲ್ಲಿ ಬೆನಿಫಿಟ್. ಒಂದು ಆ ಋತುಗಳಿಗೆ ಅನುಸಾರವಾಗಿ ದೇಹದಲ್ಲಿ ಆಗುವಂಥ ಏರುಪೇರುಗಳು ಅವುಗಳನ್ನು ಕಡಿಮೆ ಮಾಡ್ತದೆ. ಎರಡನೇದಾಗಿ ಕಲುಷಿತ ವಸ್ತುಗಳು ಶೇಖರಣೆ ಆಗ್ತದೆ. ನಾವು ತಗೊಳ್ಳುವ ಆಹಾರದಲ್ಲಿ ಕೆಮಿಕಲ್ಸ್ ಇರ್ತದೆ. ಇದೆಲ್ಲ ವಿಚಾರಗಳಿಂದಾಗಿ ಕಲುಷಿತವಾದ ಕಶ್ಮಲಗಳನ್ನು ತೆಗಿಲಿಕ್ಕೆ ಆಗ್ತದೆ. ಹಾಗೆ 2 ವಿಧಾನದಲ್ಲಿ ರೀತಿಯಲ್ಲಿ ಈ ಪಂಚಕರ್ಮ ಚಿಕಿತ್ಸೆ ಅತ್ಯಂತ ಲಾಭಕಾರಿ. ಕೊನೆಯದಾಗಿ ಏನು ಹೇಳ್ತೀರಿ ಅಂದ್ರೆ ಬಹುಶಃ ನಮ್ಮ ದೈನಂದಿನ ಚಟುವಟಿಕೆಗಳ ಮೂಲಕವೇ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಆಗುವಂತ ಎಲ್ಲ ರೀತಿಯ ಅವಕಾಶಗಳಿದೆ. ಸೊ ಜನತೆಗೆ ಏನು ಹೇಳ್ತೀರಿ? ನೋಡಿ, ನಿಮ್ಮ ದಿನಚರಿಯನ್ನು ಚಂದಕ್ಕೆ ಪಾಲಿಸಿ. ನಾನೀಗ ಆಲ್ರೆಡಿ ಒಂದು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ, ಅದನ್ನು ಶಿಸ್ತುಬದ್ಧವಾಗಿ ಪಾಲಿಸಿ. ಅಲ್ಲದೆ ಭಯ ಪಡಬೇಡಿ ಯಾವುದಕ್ಕೂ. ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರಗಳಾಗಲಿ ಅಥವಾ ನಮ್ಮ ಜಿಲ್ಲಾಡಳಿತ ಏನು ವ್ಯವಸ್ಥೆ ಇದೆ, ಅವರು ಕಾಲಕಾಲಕ್ಕೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ. ಹಾಗೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಅದರ ಬಗ್ಗೆ ಯೋಚನೆ ಮಾಡುವ ಬದಲು ನಮ್ಮ ಏನು ಕರ್ತವ್ಯ ಇದೆ ಅದನ್ನು ಅನುಸರಿಸುವ. ಅವರು ಆಲ್ರೆಡಿ ಹೇಳಿದ್ದಾರೆ, ನಿಮ್ಮ ಕರ್ತವ್ಯ ಏನು ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಪ್ರತಿಯೊಬ್ಬರಿಗೂ 1 ಅಥವಾ 2 ಮೀಟರ್ ವ್ಯತ್ಯಾಸದಲ್ಲಿ ನಾವು ಇರಬೇಕು ಅಂತ. ಎರಡನೇದ್ದು ಮುಖವನ್ನು ಮುಚ್ಚಿ ಇರುವಂಥದ್ದು, ಮಾಸ್ಕ್ ಧರಿಸಿ ಅಥವಾ ಏನೇ ಬಟ್ಟೆಯನ್ನು ಕವರ್ ಮಾಡಿ, ಮೂಗು ಮತ್ತು ಬಾಯನ್ನು ಕವರ್ ಮಾಡಿಕೊಳ್ಳಿ. ಇದರಿಂದ ಸಹ ಇದು ಮಾಡ್ಬೋದು. ಮೂರನೇದಾಗಿ ಮನೆಯಲ್ಲಿರಿ, ಅಗತ್ಯ ಇದ್ರೆ ಮಾತ್ರ ಹೊರಗೆ ಬನ್ನಿ. ಹೌದು, ಯಾರು ಒಬ್ಬರು ಮನೆಯಿಂದ ಹೊರಗೆ ಹೋಗಿ ಬೇಕಾದ ಕೆಲಸಗಳನ್ನು ಮಾಡಿ ಜಾಗ್ರತೆಯಿಂದ ರೋಗಾಣು ಒಳಗೆ ಪ್ರವೇಶಿಸದಂತೆ ಜಾಗ್ರತೆ ಮಾಡೋದು ನಮ್ಮ ಕರ್ತವ್ಯ. ಇಷ್ಟು ಮಾಡಿದರೆ ನಮ್ಮ ಕರ್ತವ್ಯ ಏನು ಅದರಿಂದ ಪಾಲಿಸಿದರೆ ನಾವು ಯಾವ ರೀತಿಯ ಭಯ ಪಡಬೇಕಾಗಿಲ್ಲ. ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಬಹುದು. ಎಸ್ ಸರ್, ಥ್ಯಾಂಕ್ ಯು ಡಾಕ್ಟರ್ ರವೀಂದ್ರ ಭಟ್ ಅವರೇ. ಮುಖ್ಯವಾಗಿ ಈಗ ಬೇಕಾಗಿರುವಂತಹ ವಿಚಾರ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಿಸಿಕೊಳ್ಬಹುದು ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಇದು ಇವತ್ತಿನ ಆರೋಗ್ಯ ಮಂಥನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪ್ರಮುಖ ವಿಚಾರದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.